ಕೋಟ್ಯಾಂತರ ರೂಪಾಯಿ ವೆಚ್ಚದ ಸೌಕೂರು ಏತ ನೀರಾವರಿ ಯೋಜನೆಯ ಮೂಲ ನಕ್ಷೆಯನ್ನು ಬದಲಾಯಿಸಿ ಈಗ ನೆಂಪುವಿನ ಕಡೆಗೆ ಪೈಪ್ಲೈನ್ ಸಾಗುತ್ತಿದೆ. ಇದರ ಹಿಂದೆ ರಾಜಕೀಯ ದುರುದ್ದೇಶವಿದೆ. ಇದರಿಂದಾಗಿ ನೂರಾರು ಮಂದಿ ರೈತರಿಗೆ ಅನ್ಯಾಯವಾಗಲಿದೆ ಎಂದು ಉಡುಪಿ ಜಿಲ್ಲಾ ರೈತ ಸಂಘದ ತ್ರಾಸಿ ವಲಯದ ಅಧ್ಯಕ್ಷ ಶರತ್ ಕುಮಾರ್ ಶೆಟ್ಟಿ ಬಾಳಿಕೆರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಾಮಗಾರಿ ಆರಂಭದ ವೇಳೆ ಸೌಕೂರು, ಗುಲ್ವಾಡಿ, ಹಟ್ಟಿಯಂಗಡಿ, ಕರ್ಪುಂಜೆ, ಕಟ್ಪೆಲ್ತೂರು ಗ್ರಾಮಗಳ ಅಚ್ಚುಕಟ್ಟು ಪ್ರದೇಶದ ಕೃಷಿ ಭೂಮಿಗೆ ಅನುಕೂಲವಾಗುವಂತೆ ನಕ್ಷೆ ಸಿದ್ಧಪಡಿಸಲಾಗಿತ್ತು. ಆದರೆ ಈಗ ಆ ನಕ್ಷೆಯನ್ನ ಬದಿಗಿಟ್ಟು ಪೈಪ್ಲೈನ್ಗಳು ನೆಂಪು ಕಡೆಗೆ ತಿರುಗುತ್ತಿವೆ. ಇದರಿಂದಾಗಿ ನೇರಳಕಟ್ಟೆಯಿಂದ 3 ಕಿಲೋಮೀಟರ್ ದೂರದ ಹಿಲ್ಕೋಡಿನ ನೂರಾರು ಎಕರೆ ಕೃಷಿ ಪ್ರದೇಶಕ್ಕೂ ಈಗ ಈ ಯೋಜನೆಯಿಂದ ಪ್ರಯೋಜನವಾಗದಂತಾಗಿದೆ. ಇದರಿಂದಾಗಿ ನೇರಳಕಟ್ಟೆಯಿಂದ 3 ಕಿಲೋಮೀಟರ್ ದೂರದ ಹಿಲ್ಕೋಡಿನ ನೂರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೂ ಈಗ ಈ ಯೋಜನೆಯಿಂದ ಪ್ರಯೋಜನವಾಗದಂತಾಗಿದೆ. ಮೂಲ ನಕ್ಷೆ ಬದಲಾಯಿಸಿರುವುದರಿಂದ ಮೂಲ ನಕ್ಷೆಯಲ್ಲಿರುವ ಕೃಷಿ ಪ್ರದೇಶಗಳಿಗೆ ಅನೇಕ ಭಾಗಗಳಿಗೆ ಅನ್ಯಾಯವಾಗಲಿದೆ ಎಂದವರು ಹೇಳಿದರು. ಈ ಸಮಯದಲ್ಲಿ ರೈತರೆಲ್ಲ ಸ್ಥಳಕ್ಕೆ ಬಂದು ಜನ ಸೇರಿ ಮಾಹಿತಿ ಪಡೆಯಲು ಸಾಧ್ಯವಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಮಾಹಿತಿಯನ್ನ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ಪುಂಜೆ ಹಾಗೂ ತ್ರಾಸಿ ವಲಯದ ಎಲ್ಲ ರೈತರನ್ನ ಒಗ್ಗೂಡಿಸಿಕೊಂಡು ಬೃಹತ್ ಹೋರಾಟ ಮಾಡಲಾಗುವುದು ಎಂದವರು ಎಚ್ಚರಿಸಿದ್ದಾರೆ. ಈ ಭಾಗದ ರೈತರ ಒಂದು ತುಂಬಾ ವರ್ಷದ ಕನಸಾಗಿದ್ದಂಥ ಸೌಕೂರು ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳ್ಳಲಿಕ್ಕೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಹಂತದಲ್ಲಿದೆ. ಕಾಮಗಾರಿಯ ಮೂಲ ಯೋಜನೆ ಏನು ಕೇಳಿದರೆ ಸೌಕೂರು, ಗುಳ್ವಾಡಿ, ಹಟ್ಟಿಯಂಗಡಿ, ಕರ್ಕುಂಜೆ ಹಾಗೂ ಕಟ್ಟಬೇಲ್ತೂರು ಈ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹಾಯಿಸುವ ಒಂದು ಒಳ್ಳೆಯ ಯೋಜನೆ ಆಗಿರ್ತದೆ. ಈ ಯೋಜನೆಯಲ್ಲಿರುವಂಥ ಕಾಮಗಾರಿಯನ್ನು ಬದಿಗಿಟ್ಟು ಇವತ್ತು ಬೇರೆ ದಿಕ್ಕಿನೆಡೆ ಸಾಗ್ತಾ ಇರುವುದು ನಮಗೆ ಯಾವುದೋ ಒಂದು ಅನುಮಾನಾಸ್ಪದಕ್ಕೆ ಕಾರಣ ಆಗಿ ಕಾಣ್ತಾ ಇದೆ. ಯಾಕೆ ಹೇಳಿದರೆ ಹಿಲ್ಕೋಡು ಎಂಬ ಪರಿಸರ ನೇರಲಕಟ್ಟೆಗೆ 3 ಕಿಲೋಮೀಟರ್ ಅಂತರದಲ್ಲಿದೆ. ಆ ಹಿಲ್ಕೋಡು ಪರಿಸರಕ್ಕೆ ಪೈಪ್ಲೈನ್ ಮೂಲಕ ನೀರನ್ನು ಹಾಯಿಸಿದರೆ ಅಲ್ಲಿ ನೂರಾರು ಹೆಕ್ಟೇರ್ ಭೂಮಿಗೆ ರೈತರಿಗೆ ಅನುಕೂಲ ಆಗ್ತದೆ. ಆದರೆ ಇವತ್ತು ನೆಂಪಿನ ಕಡೆಗೆ ಪೈಪ್ಲೈನ್ ಸಾಗ್ತಾ ಇದೆ ಬಿಟ್ಟರೆ ಮೂಲ ಯೋಜನೆಯಲ್ಲಿರುವುದನ್ನು ಬದಿಗಿಟ್ಟಂತೆ ಕಾಣ್ತಾ ಇದೆ. ನಮಗೆ ಯಾವುದೋ ಒಂದು ಹಿತಾಸಕ್ತಿ ಇದರಲ್ಲಿ ನಮ್ಮ ರೈತರಿಗೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದ್ದರಿಂದ ನಾನು ಎಲ್ಲಿಗೆ ನೀರು ತಗೊಂಡು ಹೋಗಲಿಕ್ಕೆ, ನೆಂಪಿಗೆ ತಗೊಂಡು ಹೋಗೋದಕ್ಕೂ ಎಲ್ಲಿ ನಮ್ಮದು ವಿರೋಧ ಇಲ್ಲ. ಆದರೆ ನಮ್ಮ ಅಚ್ಚುಕಟ್ಟು ಪ್ರದೇಶ, ಮೂಲ ಯೋಜನೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರನ್ನು ಹಾಯಿಸುವುದರ ಬಗ್ಗೆ ಈ ಯೋಜನೆಯಲ್ಲಿ ರೂಪಿತಗೊಂಡಂಥ ಏನು ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ಯೋಜನೆಗಳಿದೆ ಅದನ್ನು ಪೂರ್ಣಗೊಳಿಸಿ ನೀವು ಮುಂದಿನ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕಂತ ಇಲಾಖೆಯವರನ್ನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇದೆಲ್ಲದರ ವಿವರ ಸ್ಪಷ್ಟೀಕರಣವನ್ನು ಇಲಾಖೆಯವರು ನಮಗೆ ಯಾಕೆ ಹೇಳಿದರೆ ಈ ಕೋವಿಡ್ ಸಂದರ್ಭದಲ್ಲಿ ನಮಗೆ ರೈತರಿಗೆ ಒಟ್ಟು ಸೇರಿ ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಇವತ್ತು ನಿಮ್ಮಲ್ಲಿ ಕೇಳಿಕೊಳ್ತೇನೆ, ಇದಕ್ಕೆಲ್ಲ ಒಂದು ನಾನೇನು ಕೇಳಿದ್ದೇನೆ ಇದಕ್ಕೆಲ್ಲ ಒಂದು ಸ್ಪಷ್ಟೀಕರಣವನ್ನು ಪತ್ರಿಕೆ ಮೂಲಕ ನೀವು ಕೊಡಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ನಾವು ಕರ್ಕುಂಜೆ ಹಾಗೂ ತ್ರಾಸಿ 2 ಭಾಗದ ರೈತರೊಂದಿಗೆ ನಾವು ಹೋರಾಟವನ್ನು ಮುಂದಿನ ದಿನದಲ್ಲಿ ಕೈಗೊಳ್ಳುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.